ವಿಜಯಪುರ ತಾಲೂಕಿನ ಬುರ್ಣಾಪುರ ಗ್ರಾಮದ ಬಳಿ ನಡೆಯುತ್ತಿರುವ ವಿಮಾನ ನಿಲ್ದಾಣ ಕಾಮಗಾರಿಯನ್ನ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ವೀಕ್ಷಣೆ ಮಾಡಿದರು. ವಿಮಾನ ನಿಲ್ದಾಣದ 2ನೇ ಹಂತದ ಕಾಮಗಾರಿ ಟೆಂಡರ್ ಕರೆಯಲು ನಿರ್ಣಯ ಮಾಡಲಾಗಿದೆ. 125 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟರ್ಮಿನಲ್ ಬಿಲ್ಡಿಂಗ್ ಸೇರಿದಂತೆ ಹಲವು ಕಾಮಗಾರಿ 2ನೇ ಹಂತದಲ್ಲಿ ನಡೆಯುತ್ತಿದೆ ಎಂದು ಕಾರಜೋಳ ಹೇಳಿದರು. 2ನೇ ಹಂತದ ಕಾಮಗಾರಿಗೆ ಈ ವಾರದಲ್ಲಿ ಟೆಂಡರ್ ಕರೆಯಲಾಗುವುದು. ಈಗಾಗಲೇ ಮೊದಲ ಹಂತದ 100 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಭರದಿಂದ ಸಾಗಿದೆ. ಗುತ್ತಿಗೆದಾರರು ನಿಗದಿತ ಅವಧಿಗೂ ಮುಂಚೆಯೇ ಕಾಮಗಾರಿ ಪೂರ್ಣ ಮಾಡಿಕೊಡುತ್ತಾರೆ ಎಂಬ ವಿಶ್ವಾಸ ಇದೆ ಎಂದು ಹೇಳಿದರು. ಇನ್ನುಳಿದ 125 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಟೆಂಡರ್ ಕರೆಯಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು. ಪ್ಯಾಕೇಜ್ 2 2ನೇ ಹಂತದ ಕಾಮಗಾರಿ ನಾವು ಪ್ರಾರಂಭ ಮಾಡಲಿಕ್ಕೆ ಕೂಡಲೇ ಟೆಂಡರ್ ಕರೀಲಿಕ್ಕೆ ಮಾಡಿದ್ವಿ. ಸುಮಾರು 125 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟರ್ಮಿನಲ್ ಬಿಲ್ಡಿಂಗು ಮತ್ತು AC ಟವರ್ ಕಮ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಬಿಲ್ಡಿಂಗು, ಆಮೇಲೆ ಉಳಿದದ್ದು ವಾಚ್ ಟವರು, ಕೂಲಿಂಗ್ ಪಿಟ್ಟು, ಇನ್ನೂ ಅನೇಕ ಐಟಮ್ಸ್ ಇದ್ದಾವೆ. ಎಲೆಕ್ಟ್ರಿಕಲ್ ಸಬ್ ಕಾಂಟ್ರಾಕ್ಟು ಎಲ್ಲವೂ ಸೇರಿ ಸುಮಾರು 125 ಕೋಟಿ ರೂಪಾಯಿದ್ದು ಈ ವಾರದೊಳಗಾಗಿ ಟೆಂಡರ್ ಕರೆದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಮೊದಲನೇ ಹಂತದ್ದು ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ತಮ್ಮ ಕಣ್ಣು ಮುಂದೆ ಇದೆ. ಪ್ರೋಗ್ರೆಸ್ ಚೆನ್ನಾಗಾಗಿದೆ. ಬಹುಶಃ ನನಗನ್ನಿಸ್ತದ ಅವ್ರ ನಿಗದಿತ ಅವಧಿಗಿಂತಲೂ ಮುಂಚೆನೇ ಕಾಮಗಾರಿಯನ್ನು ಪೂರ್ಣ ಮಾಡಿಕೊಡ್ತಾರೆ. ಪೂಜೆ ಮಾಡಿದ ದಿನದಿಂದ 1 ವರ್ಷದೊಳಗಾಗಿ ಕಾಮಗಾರಿಯನ್ನು ಪೂರ್ಣ ಮಾಡಿ ವಿಮಾನ ಹಾರಾಟಕ್ಕೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ನಮ್ಮ ಅಧಿಕಾರಿಗಳಿಗೆ ಮತ್ತು ಕೆಲಸ ಹಿಡಿದಂಥ ಗುತ್ತಿಗೆದಾರರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೆ. ಅದರಂತೆ ಅವರು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಟರ್ಮಿನಲ್ ಬಿಲ್ಡಿಂಗ್ ಮತ್ತು ಇನ್ನುಳಿದ ಕಾಮಗಾರಿಗಳು ಕಂಪೌಂಡು 2ನೇ ಇದರೊಳಗೆ ಕಂಪೌಂಡು ಸೇರಿ ಸುಮಾರು 125 ಕೋಟಿ ರೂಪಾಯಿ ಕಾಮಗಾರಿ ಅದ. ಟೆಂಡರ್ ಕರೆದು ಕೂಡಲೇ ಪ್ರಾರಂಭ ಮಾಡಬೇಕು ಅಂಥೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಈ ಸಂದರ್ಭ SF ಪಾಟೀಲ, BY ಪವಾರ, ಕೃಷ್ಣಮೂರ್ತಿ, ಜಂಗಮಶೆಟ್ಟಿ, PB ಆಲೂರ, ರಾಜು ಮುಜುಂದಾರ ಮೊದಲಾದವರು ಉಪಸ್ಥಿತರಿದ್ದರು. ಲಾಲಸಾಬಾದ್ ಸಬರಗುಳ, V4 ನ್ಯೂಸ್, ವಿಜಯಪುರ.